ನೀನು ಸ್ವಲ್ಪ ಪ್ರೀತಿ ಮಾಡಿದರೆ ಆಮೇಲೆ ಅದು ವಾಪಸ್ ನಿಂಗೆ ಜಾಸ್ತಿ ಪ್ರೀತಿ ಮಾಡುತ್ತೆ ಗೊತ್ತಾ? ಸೊ ಈ ಮನಿ ಪ್ಲಾಂಟ್ ಆಲ್ರೆಡಿ ಇಷ್ಟು ಬೆಳೆದಿದೆ, ಇನ್ನು ಇದ್ರ ಒಂದು ಲಕ್ಕಿಂದ ಇನ್ನು ಎಷ್ಟು ಬೆಳೆಯುತ್ತೆ ಅಂತ ನೋಡ್ಬೇಕು ನಮ್ದು ಮನಿನು. ಶ್ರೇಯಾನ್ಸಿಗೆ ಡಾಗ್ಸ್ ಅಂದ್ರೆ ಭಯ ಇತ್ತು. So it's similar to buying your first house. ಅದು ಫಸ್ಟ್ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಗುಡ್ ಮಾರ್ನಿಂಗ್. ಇವತ್ತು ನಮಗೆ ಇಲ್ಲಿ ಸ್ಯಾಟರ್ಡೇ ವೀಕೆಂಡು. ಸೊ ಹಾಗೆ ನೀವು ನೋಡ್ತಾ ಇರ್ಬೋದು, ನಾವು ನಮ್ಮ ಫ್ರೆಂಡ್ಸ್ ಮನೆಗೆ ಬಂದಿದ್ದೀವಿ ಇವಾಗ, ಫ್ರೆಂಡ್ ಮನೆಗೆ. ನಾನು ಇಲ್ಲಿ ಯೂಶ್ವಲಿ ಸಮ್ಮರಲ್ಲಿ ಎಲ್ಲ ಫ್ರೆಂಡ್ಸ್ನ ಮೀಟ್ ಮಾಡೋದು ಇದೇ ಒಂದು ಖುಷಿ ಕೊಡೋ ಒಂದು ವಿಷಯ. ಸೊ ವಿಂಟರಲ್ಲಿ ಆಬ್ವಿಯಸ್ಲಿ ನಾವೆಲ್ಲ ಮನೆ ಒಳಗಡೆನೇ ಇರ್ತೀವಿ, ಚಳಿ ಅಂತ ಎಲ್ಲೂ ಹೋಗ್ಲಿಕ್ಕಾಗಲ್ಲ. ಸೊ ಸಮ್ಮರ್ ಬಂದಿದ ತಕ್ಷಣ ಅಲ್ಲಿ ವೆಕೇಶನ್ಗೆ ಹೋಗೋದು, ಆಮೇಲೆ ಫ್ರೆಂಡ್ಸ್ನ ಮೀಟ್ ಮಾಡೋದು ಇದೇ ಒಂದು ಒಳ್ಳೆ ಒಂದು ಮನಸ್ಸಿಗೆ ಖುಷಿ ಕೊಡೋ ವಿಷಯ ಇಲ್ಲಿ ಸಮ್ಮರಲ್ಲಿ. ಸೊ ಇವತ್ತು ನಾನು ಲಾಸ್ಟ್ ಇಯರ್ ಕೂಡ ಇದೇ ಟೈಮ್ಗೆ ಇವ್ರ ಮನೆಗೆ ಬಂದಿದ್ದೆ. ಆ್ಯಂಡ್ ಇವ್ರ ಬಗ್ಗೆ ನಾನು ಯಾವಾಗಲೂ ವಿಡಿಯೋಲಿ ಹೇಳ್ತಾನೆ ಇರ್ತೀನಿ. ಸೊ ಅವರು ಇವಾಗ ವಿಡಿಯೋಗೆ ಅಂತ ಅಲ್ಲ, ಬಟ್ ಅವರು ನನಗೆ ಫ್ಯಾಮಿಲಿ ಫ್ರೆಂಡ್ ಆಗಿ, ಆಮೇಲೆ ಒಂದು ತುಂಬ ಕ್ಲೋಸ್ ಆಗಿ, ನಮ್ಮ ಊರವರೇ ಆಗಿರೋದ್ರಿಂದ ತುಂಬ ಕ್ಲೋಸ್ ಆಗಿ ಒಳ್ಳೆ ಫ್ರೆಂಡ್ ಆಗಿದ್ದಾರೆ ನನಗಿಲ್ಲಿ. ಸೊ ನೀವಿವಾಗ ಗೆಸ್ ಮಾಡಿರ್ಬೋದು ನಾನು ಯಾರ ಮನೇಲಿದ್ದೀನಿ ಅಂತ. ಲೈಕ್ ನಾನು ಯಾವಾಗಲೂ ಇವ್ರ ಬಗ್ಗೆ ಹೇಳ್ತಾ ಇರ್ತೀನಿ ಅಂತ ಹೇಳೋವಾಗ ನಿಮಗೆ ಡೆಫಿನೆಟ್ಲಿ ಗೊತ್ತಾಗಿರುತ್ತೆ ನಾನು ಯಾರ ಮನೇಲಿದ್ದೀನಿ ಅಂತ. ಸೊ ದಟ್ ಈಸ್ ಜೆನ್. ಶಿ ಈಸ್ ಮೋರ್ ಲೈಕ್ ಅ ಫ್ಯಾಮಿಲಿ ನಾವು. ಇವಾಗ ಇಲ್ಲಿ ಇವ್ರ ಮನೆಗೆ ಬಂದಾಗ ನನಗೆ ಒಂಥರ ಹೆಂಗೆ ಅಂದರೆ ಎಲ್ಲೋ ಹೋಗಿದ್ದೀನಿ ಅಂತ ಅನ್ಸೋದಿಲ್ಲ, ಊರಿದ್ದು ಫೀಲ್ ಬರುತ್ತೆ. ಸೊ ಇಲ್ಲಿ ಇವ್ರ ಅಮ್ಮ ಆಂಟಿ ಇದ್ದಾರೆ. ಸೊ ಒಳ್ಳೊಳ್ಳೆ ಫುಡ್ ಎಲ್ಲ ಮಾಡಿಕೊಡ್ತಾರೆ, ಲೈಕ್ ನಮ್ಮ ಊರಿದ್ದೆಲ್ಲ ಡೆಲಿಕೆಸೀಸ್, ಲೈಕ್ ಪುಂಡಿ, ಆಮೇಲೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿ. ಈಗಷ್ಟೇ ತಿಂದು ಬಂದೆ, ಹಾಗಾಗಿ ಇನ್ನೂ ಸ್ವೀಟ್ ಅದ್ರದ್ದು ಟೇಸ್ಟ್ ಬಾಯಲ್ಲಿದೆ. ಪ್ರಜ್ನಾ, ನಮ್ ಕೂಡ ಇಲ್ಲಿ ನೀವು ಬಂದಾಗ, ದೀಪಕ್, ನೀವು ರಿಯಾನ್ಶ್ ಬಂದಾಗ, ಫ್ಯಾಮಿಲಿ ಬಂದಾಗೆ ಆಗುತ್ತೆ. ಯಾಕಂದ್ರೆ ನಮ್ಮ ಊರವ್ರೆ. ಸೊ ಇದೊಂದು ಹೋಮ್ಲಿ ಫೀಲಿಂಗ್, ಫ್ಯಾಮಿಲಿ ಫ್ರೆಂಡ್ಸ್. ವೈಟ್ ಕಲರ್ ತುಳುತ್ತಾರೆ, ಓಕೆ ಜಾಸ್ತಿ ಇವರು ಎಂಟೈರ್ ಫ್ಯಾಮಿಲಿ ಜೆನ್ ಅವ್ರದ್ದು. ಇದು ನನ್ನ ಹಸ್ಬೆಂಡ್ ವಿನೋದ್, ಅಂಡ್ ಇದು ನನ್ನ ಮಗ ರಿಯೋ, and this is my daughter Dia. ನನ್ನ ಪ್ರೀತಿ ಅಮ್ಮ ಮ್ಯಾಗ್ದಲಿನ್ ಮೆಂಡೆಸ್. ಇವ್ರಿಗೆ ನಂಗೆ ಮನೆಯವ್ರು ಮಿಸ್ ಮಾಡ್ತಾ ಇದ್ದೀನಿ ಅಂತ ಅನ್ಸಿದಾಗೆಲ್ಲ ಇವ್ರ ಹತ್ರ ಬಂದ್ರೆ ಖುಷಿ ಆಗುತ್ತೆ. ಒಂದ್ಸರಿ ನಮ್ಮನೆ ಅಂದ್ರೆ ನನ್ಗೆ ಅಪ್ಪ ಅಮ್ಮನ ಮಿಸ್ ಮಾಡ್ತಿರೋ, ಇವ್ರ ಹತ್ರ ಬಂದ್ರೆ ನಂಗೆ ನನ್ನ ಅಮ್ಮನ ನೆನಪಾಗುತ್ತೆ. ಸೊ ತುಂಬಾ ಖುಷಿ ಆಗುತ್ತೆ. ನನ್ಗೆ ಕೂಡ ನೀವು ಬಂದಾಗ ತುಂಬಾ ಖುಷಿ ಆಗ್ತದೆ. ಒಬ್ರು ಇಂಪಾರ್ಟೆಂಟ್ ಫ್ಯಾಮಿಲಿ ಮೆಂಬರ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಸೋದೇ ಮರ್ತೋದೆ. ಇವರು ಮೇನ್ ಫ್ಯಾಮಿಲಿ ಮೆಂಬರ್ ಇಲ್ಲಿದು. ಇವರು ರೂಬಿ ಅಂತ ಹೆಸರು ಇವಳ್ದು. ಕ್ಯೂಟ್ ಶಿಟ್ಸು. ಹಾಯ್. ಶ್ರೇಯಾನ್ಸಿಗೆ ಡಾಗ್ಸ್ ಅಂದ್ರೆ ಭಯ ಇತ್ತು. ಇವಾಗ ಈ ಕ್ಯೂಟ್ ಶಿಟ್ಸು ನೋಡಿ ಆದ್ಮೇಲೆ, ರೂಬಿನ್ ನೋಡಿ ಆದ್ಮೇಲೆ ನಾವು ತಗೊಳ್ಳೋಣ ಅಂತ ಅದ್ರ ಹಿಂದೆನೇ ಓಡ್ತಾ ಇದ್ದಾನೆ. ಹಂಗೆ ಡಾಗ್ಸ್ ಲವ್ ಹಂಗೆ ಇರೋದು. ನೀನು ಸ್ವಲ್ಪ ಪ್ರೀತಿ ಮಾಡಿದರೆ ಆಮೇಲೆ ಅದು ವಾಪಸ್ ನಿಂಗೆ ಜಾಸ್ತಿ ಪ್ರೀತಿ ಮಾಡುತ್ತೆ ಗೊತ್ತಾ? ಸೊ ಇವರಿಗೆ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ. ಸೊ ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು, ತುಂಬ ಬ್ಯೂಟಿಫುಲ್ ಆಗಿ ಅರೇಂಜ್ ಮಾಡಿದ್ದಾರೆ ಎಲ್ಲಾನು. ಅಲ್ಲಿ ವಾಟರ್ ಫಾಲ್ ಥರ ಇದೆ. ಆಮೇಲೆ ಸೊ ಒಂದು ಫೀಲ್ ಬರೋಕ್ಕೆ ಊರಿದ್ದು ಅಲ್ಲಿ ನಾಟಿ ಕೋಳಿನೂ ಇಟ್ಟಿದ್ದಾರೆ 2. ನಮ್ಮ ಊರ್ದ ಫೀಲ್ ಬರ್ರ ಒಂದು 2 ಕೋರಿಲ್ಲದಿತ್ತೇರು. ಹೊರಗಡೆ ಅಷ್ಟಿದೆ, ಇಲ್ಲಿ ಒಳಗಡೆನೂ ಇಷ್ಟು ಇಲ್ಲಿ ಇಟ್ಟಿದ್ದಾರೆ. ಆಕ್ಚುಲಿ ಇದು ತುಂಬಾ ಸ್ಟ್ರೆಸ್ ಫ್ರೀ ಮತ್ತೆ ಎಂಜಾಯ್. ಯಾಕಂದ್ರೆ ಒಂದು ನೀವು ಗ್ರೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಕಂಟಿನ್ಯೂಸ್ ಕಾನ್ಸಂಟ್ರೇಷನ್ ಅದ್ರಲ್ಲಿ ಇರುತ್ತೆ. ಆಕ್ಚುಲಿ ಫರ್ಗೆಟ್ ಎವ್ರಿಥಿಂಗ್ ಎಲ್ಸ್.
ಮತ್ತೆ ಚಂದ ಬೆಳ್ದಾಗ ಆಗೋ ಖುಷಿ ಅದು ಬೇರೆನೆ. ಎಕ್ಸಾಕ್ಟ್ಲಿ. ಸೊ ಇದು ಸ್ಪೈಡರ್ ಪ್ಲಾಂಟ್ ಅಂತ. ಸೊ ಫಸ್ಟ್ ಹೀಗಿರುತ್ತೆ. ಸೊ ದಿಸ್ ಇಸ್ ಅರೌಂಡ್ 2 years old. ಮತ್ತೆ ಇದು ಒಂದು 3 ವರ್ಷ ಆದ್ಮೇಲೆ ಸೊ ಇನ್ನು ಹೀಗೆ ಸ್ಪೈಡರ್ ತರ ಲೈಕ್ ಇಟ್ಸ್ ಬೇಬೀಸ್, ಬಟ್ ದೆನ್ ಯು ಕ್ಯಾನ್ ಜಸ್ಟ್ ಕಟ್ ಇಟ್ ಅಂಡ್ ಯು ಕ್ಯಾನ್ ಪ್ರಾಪಗೇಟ್. ಅಂದ್ರೆ ಮತ್ತೆ ಅದರಲ್ಲಿ ಮತ್ತೆ ಬೆಳೆಸಬಹುದು, ಅದೇ ಅದನ್ನೇ ಕಟ್ ಮಾಡಿ. ಮತ್ತೆ ದಿಸ್ ಇಸ್ ಕಾಲ್ಡ್ ಪ್ಯಾನ್ಕೇಕ್ ಪ್ಲಾಂಟ್ ಅಂತ. ನೋಡುವಾಗ್ಲೂ ಕೂಡ ಪ್ಯಾನ್ಕೇಕ್ ತರ ಇದೆ, ಶೇಪ್ ಪ್ಯಾನ್ಕೇಕ್ ಶೇಪ್ ಅಲ್ಲಿ ಇದೆ. ಸೊ ಪ್ಯಾನ್ಕೇಕ್ ಪ್ಲಾಂಟ್ ಇದು. ಮತ್ತೆ ಇದ್ರದ್ದು ಇನ್ನೊಂದು ಒಳ್ಳೇದೇನಂದ್ರೆ ಲೈಕ್ ಸಿಮಿಲರ್ ಟು ದ ಬೇಬೀಸ್ ಹಿಯರ್. ಇದಕ್ಕೆ ಅಂದ್ರೆ ಇದರಲ್ಲಿ ಕೆಳಗಿಂದ ಬರ್ತಾ ಇದೆ. ಸೊ ಯು ಕ್ಯಾನ್ ಸಿ ದ ಬೇಬೀಸ್ ಕಮ್ ಔಟ್ ಫ್ರಮ್ ಹೌದು, ಅದು ಅಲ್ಲಿಂದ ಕಟ್ ಮಾಡಿ ಅದು ಪ್ರೊಪಗೇಟ್ ಮಾಡಬಹುದು, ಮತ್ತೆ ಬೆಳೆಸಬಹುದು. ಆಕ್ಚುಲಿ ಇದರಲ್ಲಿ 2 ನಾನು ಈಗ ಗಿಫ್ಟ್ ಕೊಟ್ಟೆ ಇವತ್ತು. ಸೊ ದಿಸ್ ಇಸ್ ಅ ಗುಡ್ ಐಡಿಯಾ. ಅಂದ್ರೆ ಈ ತರ ಮಾಡಿ ಇಟ್ಕೊಂಡ್ರೆ ಯಾರಿಗೆ ಮನೆಗೆ ಬಂದವ್ರಿಗೆಲ್ಲ ರಿಟರ್ನ್ ಗಿಫ್ಟ್ ಈ ತರ ಕೊಟ್ರೆ ಖುಷಿ ಆಗುತ್ತೆ. ಸಮಥಿಂಗ್ ವಿಚ್ ಯು ಡಿಡ್ ವಿತ್ ಲವ್. ಮತ್ತೆ ಥರ್ಡ್ ಪ್ಲಾಂಟ್ ವಿಚ್ ಇಸ್ ವೆರಿ ಈಸಿ ಅಂದ್ರೆ ಇಂಡೋರ್ ನಮ್ಗೆ ಗ್ರೋ ಮಾಡ್ಲಿಕ್ಕೆ ನಮ್ದು ಫೇವರೇಟ್ ಮನಿ ಪ್ಲಾಂಟ್. ಮನಿ ಪ್ಲಾಂಟ್ ಇದು ಆಕ್ಚುಲಿ ಅವ್ರದ್ದು ಎಷ್ಟು ಬೆಳೆದಿದೆ ನೋಡಿ. ಮನಿ ಪ್ಲಾಂಟ್ ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ತನಕ ಬಂದಿದೆ. ತಂದಾಗ ಒಂದು ಸ್ಮಾಲ್ ಒನ್ ಪಾಟ್ ಇಂದ ಎಲ್ಲ ಇಷ್ಟ ಟೈಮ್ ಅದು ಅಲ್ಲಿ ಕೆಳಗೆ ತಾಗುವಾಗ ಅದನ್ನು ಕಟ್ ಮಾಡಿ ನಾನು ಪ್ರಾಪಗೇಟ್ ಮಾಡ್ತಿದ್ದೀನಿ. ಮತ್ತೆ ಅದರ ಮೇನ್ ಅಡ್ವಾಂಟೇಜ್ ಏನಂದ್ರೆ ಅದು ಏರ್ ಪ್ಯೂರಿಫೈ ಮಾಡುತ್ತೆ. ಅಂದ್ರೆ ಅದಕ್ಕೆ ಇಂಡೈರೆಕ್ಟ್ ಸನ್ಲೈಟ್ ಬೇಕು. ಸೊ ದಟ್ ಇಸ್ ದ ಓನ್ಲಿ ಥಿಂಗ್. ಅದರ್ವೈಸ್ ವಾಟರಿಂಗ್ ವಾರದಲ್ಲಿ ಒಮ್ಮೆ ಮಾಡಿದ್ರೆ ಸಾಕಾಗುತ್ತೆ. ಮೇನ್ ಏರ್ ಪ್ಯೂರಿಫೈ ಮಾಡುತ್ತೆ. ಸೊ ಹಾಗಾಗಿ ಇಟ್ಸ್ ಅ ವೆರಿ ಗುಡ್ ಪ್ಲಾಂಟ್ ಇಂಡೋರ್ ಬೆಳೆಸಕ್ಕೆ. ಕರೆಕ್ಟ್. ಈಗ ನೋಡಿ ಇದು ಇಲ್ಲಿ ಒಂದು ನೋಡ್ ಇದೆ, ಇಲ್ಲಿ ಒಂದು ಇದೆ. ಸೊ ಜಸ್ಟ್ ಅಬೌವ್ ದ ನೋಡ್ ಕಟ್ ಮಾಡಬೇಕು. ಮತ್ತೆ ಇದನ್ನು ನಾವು ವಿ ಕ್ಯಾನ್ ಇದರ್ ಕೀಪ್ ಇನ್ ಅ ವೇಸ್ ಆರ್ ವಿ ಕ್ಯಾನ್ ಇದು ಟ್ರಾನ್ಸ್ಪರೆಂಟ್ ಇರುತ್ತೆ. ಸೊ ನಿಮ್ಗೆ ನೋಡ್ ಬಂದಾಗ ಕೂಡ ಕಾಣುತ್ತೆ. ಸೊ ಇವತ್ತು ನಮ್ಗೆ ಇವರು ರಿಯಾಲ್ಟರ್, ಅದ್ರ ರಿಯಾಲ್ಟರ್ ಆಗಿ ಅವರು ಒಳ್ಳೊಳ್ಳೆ ಸಜೆಷನ್ಸ್ ಅಡ್ವೈಸ್ ಎಲ್ಲ ಕೊಡ್ತಾರೆ. ಇವತ್ತು ಅದ್ರ ಜೊತೆಗೆ ಒಂದು ಗಾರ್ಡನಿಂಗ್ ಅಲ್ಲೂ ಒಳ್ಳೆ ಇನ್ಫಾರ್ಮೇಟಿವ್ ಥಿಂಗ್ಸ್ ಹೇಳಿದ್ರು ನಮ್ಗೆ ಇದ್ರ ಬಗ್ಗೆ. ಸೊ ನನಗೂ ಮನಿ ಪ್ಲಾಂಟ್ ಬಗ್ಗೆ ಎಲ್ಲ ಗೊತ್ತಿರ್ಲಿಲ್ಲ. ಕೇಳಿದ್ದೆ, ಅಂದ್ರೆ ಹೇಳಿದ್ದು ಕೇಳಿದ್ದೆ, ಒಂದು ಲೀಫ್ ಇಂದಾನೆ ಮತ್ತೆ ಅದನ್ನ ಪ್ರೊಪಗೇಟ್ ಮಾಡ್ಬೋದು ಅಂತ. ಬಟ್ ಅದು ಹೇಗೆ ಅಂತೆಲ್ಲ ಗೊತ್ತಿರ್ಲಿಲ್ಲ, ಇವತ್ತು ಗೊತ್ತಾಯ್ತು. ಯಾಕಂದ್ರೆ ಸೊ ನಾವು ಇನಿಷಿಯಲಿ ಪಾಟ್ ತಂದಾಗ್ಲೂ ಅದು ಫಸ್ಟ್ ಒನ್ ಇಸ್ ಆಲ್ವೇಸ್ ಡಿಫಿಕಲ್ಟ್. ಸೊ ಇಟ್ ವಾಸ್ ದಿಸ್ ಬಿಗ್ ಪ್ಲಾನ್. ಸೊ ಇಟ್ಸ್ ಸಿಮಿಲರ್ ಟು ಬೈಯಿಂಗ್ ಯುವರ್ ಫಸ್ಟ್ ಹೌಸ್. ಅದು ಫಸ್ಟ್ ಇದು ಸ್ವಲ್ಪ ಕಷ್ಟ ಆಗುತ್ತೆ ಮ್ಯಾನೇಜ್ ಮಾಡ್ಲಿಕ್ಕೆ, ತರ್ಲಿಕ್ಕೆ, ಬಿಕಾಸ್ ಯು ಆರ್ ಜಸ್ಟ್ ಪೇಯಿಂಗ್ ಅಂಡ್ ಗೆಟಿಂಗ್ ಇಟ್. ಬಟ್ ಒನ್ಸ್ ಯು ಗೆಟ್ ಇಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಅದು ಎಕ್ವಿಟಿ ಬಿಲ್ಡ್ ಆದಾಗೆ ಮನಿ ಪ್ಲಾಂಟ್ ಕೂಡ ಹೀಗೆ ಉದ್ದ ಇರುತ್ತೆಯಲ್ಲ. ಸೊ ನೀವು ಕಟ್ ಮಾಡಿ ಲೈಕ್ ಇಟ್ಸ್ ಲೈಕ್ ರಿಟರ್ನ್ಸ್ ಬರುತ್ತೆ ಎಲ್ಲ. ದೆನ್ ಯು ಕ್ಯಾನ್ ಮೇಕ್ ಇಟ್ ಲೈಕ್ ದಿಸ್. ಒಳ್ಳೆ ರೀತಿಲಿ ಇವರು ಗಾರ್ಡನಿಂಗ್ ಅಲ್ಲಿ ಮನಿ ಪ್ಲಾಂಟ್ ಅನ್ನು ಇದನ್ನು ಜಾಯಿನ್ ಮಾಡಿ ಒಂದು ಒಳ್ಳೆ ಟಿಪ್ಸ್ ಕೊಟ್ರು ಇವತ್ತು. ಸೊ ಇದಿವಾಗ 3 ಪಾಟ್ ಕೊಟ್ಟಿದ್ದಾರೆ ನಮ್ಗೆ. 3 ಜನರಿಗೆ ನೀವು ಇಟ್ಕೊಂಡು ಹೋಗಿ 3 ಅಂತ ಹೇಳ್ಬಿಟ್ಟು, ಒಂದು ಮನಿ ಪ್ಲಾಂಟ್, ಸ್ಪೈಡರ್ ಪ್ಲಾಂಟ್, ಪ್ಯಾನ್ಕೇಕ್ ಪ್ಲಾಂಟ್ 3 ಕೊಟ್ಟಿದ್ದಾರೆ. ಸೊ ಈ ಮನಿ ಪ್ಲಾಂಟ್ ಆಲ್ರೆಡಿ ಇಷ್ಟು ಬೆಳೆದಿದೆ. ಇನ್ನು ಇದ್ರ ಒಂದು ಲಕ್ಕಿಂದ ಇನ್ನು ಎಷ್ಟು ಬೆಳೆಯುತ್ತೆ ಅಂತ ನೋಡ್ಬೇಕು ನಮ್ದು ಮನಿನು. ಥ್ಯಾಂಕ್ ಯು ಸೊ ಮಚ್. ನಿಮಗೆ ಕೆನಡಾದಲ್ಲಿ ಮನೆ ಬೈ ಮಾಡ್ಲಿಕ್ಕೆ ಅಥವಾ ಸೆಲ್ ಮಾಡ್ಲಿಕ್ಕಿದ್ರೆ ನಿಮ್ಮಲ್ಲಿ ತುಂಬಾ ಜನರಿಗೆ ತುಂಬಾ ಕ್ವೆಶನ್ಸ್ ಇರ್ಬೋದು. ಯಾಕಂತ ಹೇಳಿದ್ರೆ ಮನೆ ಬೈ ಮಾಡೋದು ಅಥವಾ ಸೆಲ್ ಮಾಡೋದು ಇದೊಂದು ಬಿಗ್ಗೆಸ್ಟ್ ಟ್ರಾನ್ಸಾಕ್ಷನ್ಸ್ ಆಫ್ ಲೈಫ್. ಯಾಕಂತ ಹೇಳಿದ್ರೆ ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್. ಈ ಮನೆ ತಗೊಳ್ಳೋ ವಿಷಯದಲ್ಲಿ ತುಂಬಾ ಡಿಫರೆನ್ಸ್ ಇದೆ. ನಮ್ಮ ನಾವು ಇಂಡಿಯಾದಲ್ಲಿ ಹೇಗೆ ತಗೊಂತೀವಿ ಹಾಗೆ ಇಲ್ಲಿ ತಗೊಳ್ಳೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ. ಸೊ ಹಾಗಾಗಿ ನಮ್ಗೊಬ್ಬ ಒಳ್ಳೆಯ ರಿಯಾಲ್ಟರ್ ಇಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ನನ್ನ ಮುಂಚಿನ ವಿಡಿಯೋಗಳಿಂದನೂ ಹೇಳ್ತಾ ಬಂದಿದ್ದೀನಿ. ಇವರನ್ನ ನಾನು ಡಿಸೋಜಾ ಅವ್ರ ಬಗ್ಗೆ ಮೆನ್ಷನ್ ಮಾಡ್ತಾನೆ ಇದ್ದೀನಿ. ಅದರಿಂದ ತುಂಬಾ ಜನರಿಗೆ ಯೂಸ್ ಆಗಿದೆ. ಎಷ್ಟೊಂದು ಜನ ಇವಾಗ ಇಂಡಿಯಾದಿಂದ ಇಮಿಗ್ರೇಟ್ ಆಗಿ ಬಂದಿರೋರು ಇವರಿಂದ ಸಹಾಯ ಪಡ್ಕೊಂಡಿದ್ದಾರೆ. ಇನ್ ಶಾರ್ಟ್, ನಿಮ್ಗೆ ಮನೆ ಬೈ ಮಾಡ್ಲಿಕ್ಕಿದ್ರೆ ಅಥವಾ ಸೆಲ್ ಮಾಡ್ಲಿಕ್ಕಿದ್ರೆ ನಿಮ್ಮ ಎಲ್ಲ ಚಿಂತೆ ಬಿಡಿ, ಡಿಸೋಜಾ ಅವರನ್ನ ಕಾಂಟ್ಯಾಕ್ಟ್ ಮಾಡಿ. Thanks so much, Prajna. Actually, I'll be more than happy to help, especially ನಮ್ಮ ಕನ್ನಡಿಗರೇ. ಎನಿಟೈಮ್ ಅವ್ರಿಗೆ ಏನೋ ಸಹಾಯ ಬೇಕಾದ್ರೆ ನಾನು ಯಾವಾಗ್ಲೂ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ತಯಾರಿದ್ದೀನಿ. ಎಸ್, ಅಂಡ್ ಅವ್ರ ಕನ್ನಡ ಇವಾಗ ತುಂಬಾ ಇಂಪ್ರೂವ್ ಆಗಿದೆ. ಲಾಸ್ಟ್ ಟೈಮ್ ಬಂದಾಗ ಆಕ್ಚುಲಿ ನಾವು ಇಂಟರ್ವ್ಯೂ ಮಾಡಿದಾಗ ಅವ್ರು ಕನ್ನಡ ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಪಡ್ತಾ ಇದ್ರು. ಯಾಕಂತ ಹೇಳಿದ್ರೆ ನಾವು ಐದಾರು ತುಳು ಮಾತಾಡ್ತೀವಿ ನಾವು ಇಲ್ಲಿ ಬಂದಾಗ, ಅವ್ರದ್ದು ಕೊಂಕಣಿ ಮಾತಾಡ್ತಾರೆ ಮನೇಲೆಲ್ಲ. ಸೊ ಅವ್ರಿಗೆ ಸ್ವಲ್ಪ ಕನ್ನಡ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಈ ಸರಿ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಹೌದು, ಥ್ಯಾಂಕ್ಸ್ ಟು ಪ್ರಜ್ನಾ.
ಪ್ರಜ್ಞಾ, ಯಾಕೆಂದ್ರೆ ನಂದು ಕನ್ನಡ ತುಂಬಾ ಇಂಪ್ರೂವ್ ಆಗಿದೆ. ಸೊ ಈಗ ನಮ್ಮ ಕನ್ನಡಿಗರೆಲ್ಲ ಸಿಗುವಾಗ ನಾನು ಕನ್ನಡದಲ್ಲಿ ಮಾತಾಡುವಾಗ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ, ನಂಗೂ ಖುಷಿ ಆಗುತ್ತೆ. ಯಾಕೆಂದ್ರೆ that's a language from the heart. Yeah, so it's very nice of Prajna and wonderful get together and very nice of you, Prajna. Thank you so much. Yeah, no problem at all. And ಅವರ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಯಾರೇ ನೋಡ್ತಾ ಇದ್ರು ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ, ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಾವು ಮನೆ ರೀಚ್ ಆದ್ವಿ, 11:11 ಆಯಿತು. ನಮಗಂತೂ ತುಂಬ ಖುಷಿ ಆಯಿತು. ಇವತ್ತು ಹೋಲ್ ಡೇ ಅಲ್ಲ ರಿಯಾಶ್? ಯಾ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಬೇಗ ಸಿಗ್ತೀವಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಅಲ್ಲಿ ಎಲ್ಲರೂ ಖುಷಿಯಾಗಿರಿ. ಬಾಯ್ ಬಾಯ್.